ಬಹಳ ಹೆಸರಾಂತ ಕಲಾವಿದರುಗಳು ಅವರ ನೋವನ್ನು ಇವತ್ತು ತೋಡಿಕೊಂಡಿದ್ದಾರೆ. ನಮ್ಮ ಪರವಾಗಿ ಯಾರು ಮಾತನಾಡೋರಿಲ್ವೇ? ನಮ್ಮ ಸೀಸನ್ ಸಮಯದಲ್ಲಿ ನಮಗೆ ಕಾರ್ಯಕ್ರಮಗಳು ನಿಂತು ಹೋಗಿದೆ. ಉಭಯ ಜಿಲ್ಲೆಗಳಲ್ಲಿರುವಂತ ತುಳುನಾಟಕ ರಂಗಭೂಮಿ ಯಕ್ಷಗಾನವನ್ನು ಕೂಡ ತೆಗೆದುಕೊಂಡ್ರು. ಅಸಂಖ್ಯಾತ ಜನ ಕಲಾವಿದರುಗಳು ಅದನ್ನು ನೆಚ್ಚಿಕೊಂಡು ಬದುಕ್ತಾ ಇದ್ದಾರೆ. ಬೇರೆ ಕೆಲಸ ಇಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ತಿಂಗಳ ಒಂದು 15ರಿಂದ 20 ಪ್ರದರ್ಶನಗಳನ್ನಾದರೂ ಖಂಡಿತ ಕೊಡ್ತಾರೆ. ಕೆಲವು ತಂಡಗಳಂತೂ 30 ಪ್ರದರ್ಶನಗಳನ್ನು ಕೊಡ್ತವೆ ಕೂಡ ಅದು ಪಡೀತದೆ ಅಂತ ಅನ್ನುವಂಥದ್ದು. ಒಬ್ಬ ಕಲಾವಿದನಿಗೆ 800 ಅಥವಾ 1000 ಅಥವಾ 1500 2000ದವರೆಗೂ ಅಥವಾ ಕೆಲವು ದೊಡ್ಡ ದೊಡ್ಡ ಕಲಾವಿದರಿಗೂ 3000 5000ದವರೆಗೂ ಪೇಮೆಂಟ್ ಇರ್ತದೆ. ಇರಲಿ, ಆಯಾ ಕಲಾವಿದನ ಇದಕ್ಕೆ ಶ್ರೇಷ್ಠತೆಗೆ ಸಂಬಂಧಪಟ್ಟ ಹಾಗೆ. ಆದರೆ 1000 ಆದ್ರೂ ಇರಲಿ ಸ್ವಾಮಿ. ಒಂದು 20 ಶೋ ಆದ್ರೆ ಒಂದು 20,000 ಆತನ ಆದಾಯ ಅದು ಎಲ್ಲಿದೆ? ಎಲ್ಲಿ ಇದೆ? ಏನ್ ಮಾಡಬೇಕಾಗಿದೆ ಅನ್ನುವಂಥ ಪರಿಸ್ಥಿತಿ. ಪ್ರಶ್ನೆಯನ್ನ ಮಾಡ್ತಾರೆ. ಹೆಸರಾಂತ ಕಲಾವಿದರುಗಳು ಅವರ ನೋವನ್ನು ತೋಡಿಕೊಂಡಿದ್ದಾರೆ. ಸರ್ಕಾರ ಈಗ ಕಲಾವಿದರುಗಳಿಗೆ ದುಡ್ಡು ಕೊಟ್ಟಿದೆ. ಇಷ್ಟು ಕೋಟಿ ಕೊಟ್ಟಿದ್ದೇವೆ, ಇಷ್ಟು 16,095 ಮಂದಿ ಕಲಾವಿದರುಗಳಿದ್ದಾರೆ ಅಂತ ಸರ್ಕಾರ ಒಂದು ಸಂಖ್ಯೆಯನ್ನು ಕೊಟ್ಟಿದೆ. ಅದು ಯಾವ ಆಧಾರದಲ್ಲಿ ಕೊಟ್ಟಿದೆ ಗೊತ್ತಿಲ್ಲ. ಬಹುಶಃ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಮೂದಿಸಿಕೊಂಡಿರುವಂತ ಕಲಾವಿದರುಗಳು ಅವರಾಗಿರ್ಬೋದು. ಹಾಗಾದ್ರೆ ನಮೂದಿಸಿಕೊಳ್ಳದೆ ಇರುವಂತ ಅಸಂಖ್ಯಾತ ಕಲಾವಿದರುಗಳಿದ್ದಾರಲ್ಲ, ಅವರನ್ನು ಬಿಟ್ಟಿದಿರಲ್ಲ. ಸೊ ಇವ್ರು ಏನ್ ಮಾಡ್ಬೇಕಾಗಿದೆ? ಅವ್ರು ಕೇಳ್ತಾ ಇದ್ದಾರೆ. ಕೇವಲ ನೀವು ಒಂದು ತಿಂಗಳ ದಿನಸಿಗಾಗುವಷ್ಟು 3,000, ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಆದೇಶ ಬಂದಿಲ್ಲ. ಸಂಸ್ಕೃತಿ ಇಲಾಖೆ ಹೇಳ್ತಾ ಇದೆ, ಇನ್ನೂ ಕೂಡ ನಮಗೆ ಆದೇಶ ಬಂದಿಲ್ಲ. 3,000 ಕೊಡಬೇಕು ಅಂತ ತಲಾ ಆದಾಯ ಒಬ್ಬ ಕಲಾವಿದನಿಗೆ ಅಂತ ಹೇಳ್ತಾ ಇದೆ. ಆದ್ರೆ ಇನ್ನೂ ಕೂಡ ಸಂಸ್ಕೃತಿ ಇಲಾಖೆಗೆ ಆದೇಶ ಬಂದಿಲ್ಲ. ಇದು ಸತ್ಯ. ಯಾವಾಗ ಸ್ವಾಮಿ? ಈ ಒಂದು ಪರಿಸ್ಥಿತಿ ಅಂದ್ರೆ ಎಲ್ಲಿವರೆಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಏನೀಗ ಸರ್ಕಾರ ಅಷ್ಟು ಕೋಟಿ ಹಣ ಇಟ್ಟಿದೆ, ಅದು ಪ್ರತಿಯೊಬ್ಬ ಕಲಾವಿದನಿಗೂ ತಲುಪುತ್ತದೋ ಇಲ್ವೋ ಅನ್ನುವಂಥದ್ದು ನಮಗೆ ಡೌಟ್ ಇದೆ, ಸಂಶಯ ಇದೆ, ನಂಬಿಕೆ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಕೂಡ ಹೀಗೆ ಆಗಿತ್ತು.